ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ಸ್ ಮತ್ತು ಜೀವ ಸಾರ್ಥಕತೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಅಂಗಾಂಗ ದಾನ ದಿನ ಇಂದು ಅಥಾವದಲ್ಲಿರುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭ ಅವರು ತಾವು ಅಂಗಾಂಗ ದಾನ ಮಾಡುವುದಾಗಿ ಘೋಷಣೆಯನ್ನ ಮಾಡಿದರು. ಎಲ್ಲಾ ಧರ್ಮಗಳು ಸತ್ತ ನಂತರದ ಸ್ವರ್ಗಸ್ಥರಾಗುವ ಬಗ್ಗೆ ಹೇಳ್ತಾರೆ. ನಮ್ಮ ಆತ್ಮಕ್ಕೆ ಸ್ವರ್ಗಕ್ಕೆ ಹೋದರೂ ನಮ್ಮ ದೇಹ ಮಾತ್ರ ಇಲ್ಲೇ ಇರುತ್ತದೆ. ಆ ದೇಹದ ಮೂಲಕ ಕಡಿಮೆ ಎಂದರೆ 5ವರಿಗಾದರೂ ಜೀವನ ನೀಡಬಹುದು. ಸಾವಿನ ದವಡೆಯಲ್ಲಿರುವಂತಹ ಎಷ್ಟೋ ಜನರನ್ನ ಮತ್ತಷ್ಟು ವರ್ಷ ಬದುಕುವಂತೆ ಮಾಡಬಹುದು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ನಿತ್ಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ಉಪಸ್ಥಿತರಿದ್ದು ಅಂಗಾಂಗ ಮಹತ್ವದ ಬಗ್ಗೆ ವಿವರಿಸಿದರು. ಅಂಗಾಂಗ ದಾನಕ್ಕೆ ಜಾತಿ ಧರ್ಮದ ಸೀಮಾ ರೇಖೆಗಳಿಲ್ಲ, ನಾವೆಲ್ಲರೂ ಮೊದಲು ಮಾನವರಾಗೋಣ ಎಂದರು. ಅಂಗಾಂಗಗಳ ಮತ್ತು ದೇಹದಾನದ ಮಾಹಿತಿಯ ಕೈಪಿಡಿಯನ್ನ ಜಿಲ್ಲಾಧಿಕಾರಿಗಳು ಅನಾವರಣ ಮಾಡಿದರು. ಅಂಗಾಂಗ ದಾನ ಮಾಡಿದ 3 ಜನ ಅಂಗಾಂಗ ದಾನಿಗಳ ಕುಟುಂಬದವರಿಗೆ ಸನ್ಮಾನ ಮಾಡಲಾಯಿತು. ಅಂಗಾಂಗ ದಾನ ಸ್ವೀಕರಿಸಿದವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ಐಎಂಎ ಅಧ್ಯಕ್ಷ ಡಾಕ್ಟರ್ ಸತ್ಯಮೂರ್ತಿ ಐತಾಳ್, ಡಿಎಂಒ ಡಾಕ್ಟರ್ ಸದಾಶಿವ ಶಾನುಭೋಗ್, ಅಸೋಸಿಯೇಷನ್ ಡಾಕ್ಟರ್ ಸಚ್ಚಿದಾನಂದ ರೈ, ಮೆಡಿಕಲ್ ಅಸೋಸಿಯೇಷನ್ನ ಡಾಕ್ಟರ್ ತಾಜುದ್ದೀನ್, ಗೌರವ ಕಾರ್ಯದರ್ಶಿ ಕುಸುಮಾಧರ್ ಮೊದಲಾದವರು ಉಪಸ್ಥಿತರಿದ್ದರು. ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಸಿಎ ಶಾಂತಾರಾಮ ಶೆಟ್ಟಿ ಸ್ವಾಗತಿಸಿದರು. I would like to convey my heartfelt gratitude to all the family members, those who have given their loved ones organs, giving second life to those who are required for it. In case of the need arises, in case of that situation comes, they should be in a position to understand the noble act, how it is important, that organ donation, brain death and other things. ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಕನ್ವರ್ಜ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ಟುಡೇ ಐ ಹ್ಯಾವ್ ಟೇಕನ್ ಎ ಪ್ಲೆಡ್ಜ್, ಡೋನರ್ಸ್ ಪ್ಲೆಡ್ಜಿಂಗ್ ಅಪ್ಲಿಕೇಶನ್ಸನ್ನು ನಾನು ತೊಗೊತಾ ಇದ್ದೀನಿ. ಐ ಹ್ಯಾವ್ ಪ್ಲೆಡ್ಜ್ ಟು ಡೊನೇಟ್ ಮೈ ಆರ್ಗನ್ಸ್ ಇನ್ ಕೇಸ್ ಆಫ್ ಮೈ ಅನ್ಟೈಮ್ಲಿ ಡೆತ್ ಆರ್ ಸಮಥಿಂಗ್. ಅದನ್ನು ನಾನು ಆರ್ಗನ್ ಡೊನೇಷನ್ಗೆ ನಾನು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನಾನು ಇದು ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಒಬ್ಬರಿಗೆ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಅವ್ರಿಗೆಲ್ಲರಿಗೂ ಕೂಡ ನಮಗೆ ಅನ್ನಿಸ್ತಾ ಇರುತ್ತೆ, ಅವರು ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾಗ, ಬೇರೆ ಏನೋ ಲಂಗ್ಸಲ್ಲಿ ಇಶ್ಯೂಸ್ ಇದ್ದಾಗ, ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿದ್ದಾಗ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬೇಕಿದ್ದಾಗ, ಕಾರ್ನಿಯಾ ಬೇಕಿದ್ದಾಗ, ಸಿ ವಿ ಆಲ್ ಫೀಲ್ ಓಕೆ ದೆರ್ ಇಸ್ ಡರ್ತ್ ಫಾರ್ ಸಮ್ ಗುಡ್ನೆಸ್ ಇನ್ ದ ಸೊಸೈಟಿ ಅಂತ. ಏನು ಯಾರು ಒಳ್ಳೆಯವರಿಲ್ಲ, ಕೊಡ್ತಾ ಇಲ್ಲ ಅಂತ. ಬಟ್ ಎಷ್ಟು ಜನ ನಾವು ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್. ಓಕೆ, ಮೋರ್ ದೆನ್ ಡೋನರ್ಸ್ ಆ್ಯಕ್ಚುಲಿ ನಮ್ಮಲ್ಲಿ ರಿಸಿಪಿಯೆಂಟ್ಸ್ಗಳ ನಂಬರ್ಗಳೇ ಭಾಳ ಜಾಸ್ತಿ ಇರುವಂಥದ್ದು. there is some sort of wedge between the goodness and the recipient. See, why I am grateful to all the family members, those who are present here. Such a painful moment. First of all, ಇಷ್ಟು ದೊಡ್ಡ ನೋವಲ್ಲಿ ಇರ್ತಾರೆ. ಇಟ್ಸ್ such a big loss to their family. ಆ ಒಂದು ಸೈಕಾಲಜಿಕಲ್ ಟ್ರಾಮಾ, ಆ ಸಡನ್ ಒಂದು ಶಾಕಿಂಗ್ ಡೆತ್ನ ಇದರೊಳಗಡೆನೂ ಕೂಡ such a big decision they have made in their life. The main theme of organizing functions of this nature is to bring awareness not only to the people of every village and country, but awareness in the minds of the health workers to see that organ donation is undertaken in a big way. The family members in their own inimitable way expressed their feelings
about the importance of donation. And Dr. Rai mentioned the importance of donation. It is true in India, the organ donation hasn't caught up with time. Only 0.01% of the people donate organs for somebody to live thereafter. Remember, one person who can donate his body can save 8 lives, 8 organs, thereby life itself. It can be the heart, it can be the lungs, it can be the liver, it can be the kidney, it can be the skin, the bone, the eye. Except perhaps brain, which perhaps will come into being in another 2 or 3 years' time. Every organ in the body can be transplanted with the effective way. ಭಾರತೀಯ ರೆಡ್ ಕ್ರಾಸ್ ಸಂಘ ದಕ್ಷಿಣ ಕನ್ನಡ ಶಾಖೆ IMA ಹಾಗೂ AMCಯ ಸಹಯೋಗದೊಂದಿಗೆ ಹಾಗೂ ಜೀವ ಸಾರ್ಥಕತೆ ಒಂದು ಸಹಾಯದೊಂದಿಗೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಲ್ಡ್ ಆರ್ಗನ್ ಡೋನರ್ಸ್ ಡೇಯನ್ನು ಆಚರಿಸ್ತಾ ಇದ್ದೇವೆ. ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ನಾವು 75ನೇ ವರ್ಷ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಇವತ್ತು ಆಜಾದಿ ಕಿ ಅಮೃತ್ ಮಹೋತ್ಸವ ಇದರ ಪ್ರಯುಕ್ತ ಇವತ್ತು ನಾವು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಮಾಡಬೇಕು. ಇಲ್ಲಿಯವರೆಗೆ ನಮ್ಮ ಬ್ಲಡ್ ಬ್ಯಾಂಕು ಬ್ಲಡ್ ಡೊನೇಷನ್ ಡೇಯನ್ನೇ ಮಾಡ್ತಾ ಇರ್ತದೆ. ಬ್ಲಡ್ ಡೊನೇಷನ್ನಲ್ಲಿ ಬಹಳ ಒಂದು ಮುಖ್ಯ ಕೆಲಸ. ಆದರೆ ಇವತ್ತು ನಮ್ಮ ಹೊಸ ಕಮಿಟಿ ಆದ ನಂತರ ಇನ್ನು ಮುಂದೆ ನಾವು ಕೇವಲ ಬ್ಲಡ್ ಡೊನೇಷನ್ ಅಲ್ಲ, ಆರ್ಗನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ಕೊಟ್ಟು ಹೆಚ್ಚು ಜನಗಳಿಗೆ ನಾವು ಆರ್ಗನ್ ತಲುಪುವಂತೆ ಮಾಡಬೇಕು. ಈಗ ಗೊತ್ತಿದ್ದಾಗ ಈಗಾಗಲೇ 1.5 ಲಕ್ಷಕ್ಕಿಂತ ಜಾಸ್ತಿ ಜನ ಕಿಡ್ನಿಗಾಗಿ ಕಾಯುತ್ತಿರ್ತಾರೆ. ಹಾಗಾಗಿ ಬೇರೆ ಬೇರೆ ಬಹುಶಃ ಒಬ್ಬ ಬ್ರೈನ್ ಡೆತ್ ಆದ ಒಂದು ವ್ಯಕ್ತಿಯಿಂದ 7 ರಿಂದ 8 ಜೀವ ಉಳಿಸ್ಲಿಕ್ಕೆ ಆಗ್ತದೆ ಅಂತ ಹೇಳುವ ಈ ಸಂದರ್ಭದಲ್ಲಿ ಜನರು ಮುಂದೆ ಬರಬೇಕು. ನಮ್ಮ ಆರ್ಗನ್ ಡೋನರ್ಸು ಮುಂದೆ ಬಂದು ಜೀವ ಉಳಿಸಬೇಕು. ಇದರಿಂದ ನಮಗೆ ರಿಯಲಿ ಒಂದು ಖುಷಿ ಆಗ್ತದೆ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ರೆಡ್ ಕ್ರಾಸ್ ಇನ್ನು ಮುಂದಿನ ದಿನದಲ್ಲಿ ಆರ್ಗನ್ ಡೊನೇಷನ್ ಅವೇರ್ನೆಸ್ ಹಾಗೂ ಆರ್ಗನ್ ಬೇಕಾದಾಗ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಡಾಕ್ಟರ್ ಫಂಡರು ಅವು ನಾನು ಸರಿ ಆಪಣ ಅಂದಾಜು ಇದ್ದೆ ಬ್ರೈಂಡ್ ಹೋತು ಆತ ನನಗೆ ಎಂಕುಲೊಂಜಿ ನಿರ್ಧಾರ ಮಾಡ್ತಾ ಹಂಗ ದಾನ ಮಲ್ಪಗಾಂದು ಮಾಡೋದು ಅಂಚೆ ಒಂಜಿ ಬೇಜಾರು ಸೈಡ್ ಒಂಜಿ ಎಂಕುಲು ಇನ್ನು ಅಂತ ಅಂಜಿ 4 ಜನ ಒಂಜಿ ಬದುಕಾಯಿನಂಚಿನ ಒಂಜಿ ನೋಡ್ತದೆ ಅವು ಒಂಜಿ ಎಂಕು ಖುಷಿ ಆಪು ಎಂಕುಲು ಒಂಜಿ ಎನ್ನಂಕುಲ ಒಂಜಿ ಜವನಿಯನ್ನ ಒಂಜಿ ಹೃದಯ, ಕಿಡ್ನಿ, ಲಿವರ್, ಕಣ್ಣು ಪೂರ ದಾನ ಮಾಡ್ತಾನೆ ಅದಾದ ಎಂಕ್ಲೆ ಒಂಜಿ ಅಕ್ಕಲೊಂಜಿ ಸರಿಯಿತು ಉಳ್ಳೇರು ಮಾಡೋದ ಎಂಕ್ಲೆ ಒಂಜಿ ಮನಸ್ಸು ನಿರ್ಧಾರ ಒಂಜಿ ಮಲ್ತೊಂದಿಲ್ಲ. Wherever he goes, whoever he met and whatever he done, he spread his energy always. And it's a coincidence that the accident met on February 13th. So exactly 6 months today. So even though I take the decision to donate his organ, I need the consent from his wife, that is my sister-in-law, and his children, Siddharth and Saurabh, and my old mother. But they are grateful. They have done that job, even in that painful moment. Him, he has done the greatest sacrifice by giving 5 people, by giving life to 5 people. So ನನ್ನ ತಂಗಿಗೆ ಬ್ರೈನ್ ಡೆಡ್ 90% ಆಗಿದೆ, ಚಾನ್ಸಸ್ ಇರ್ಬೋದು. ಒಂದು ಲಾಸ್ಟ್ ಡೇ ಹೇಳಿದರು ಬ್ರೈನ್ ಡೆಡ್ ಅಂತ. ನನಗೆ ಆರ್ಗನ್ ಇದು ಡೊನೇಷನ್ ಬಗ್ಗೆ ಗೊತ್ತಿದ್ದ ಕಾರಣ ನಾನೊಂದು ನಿರ್ಧಾರ ತಗೊಂಡೆ. ಫಾದಮುಲ್ಸ್ ಡಾಕ್ಟರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಾನು ನನ್ನ ತಂಗಿದ್ದು ಆರ್ಗನ್ ಡೊನೇಟ್ ಮಾಡ್ತಾ ಇದ್ದೇನೆ ಅಂತ. ನಾನು ಮೊದಲ ಪ್ರಶ್ನೆ ಕೇಳಿದೆ, ನಾನು ಆರ್ಗನ್ ಫ್ರೀ ಕೊಡ್ತಾ ಇದ್ದೇನೆ, ನೀವು ಎಂತ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದರು, ನಾವು ಯಾರ ಹತ್ರ ಹಣ ತಗೊಳ್ಳೋದಿಲ್ಲ, ಫ್ರೀಯಾಗಿ ಅವರಿಗೆ ರಿಸೀವರಿಗೆ ಕೊಡ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದೆ ಮುಂದೆ ಹೋಗಿ. ಅದು ನಾವು 4 ಜನ ಮಕ್ಕಳಲ್ಲಿ ನನಗೆ ತಂಗಿ ಒಬ್ಬಳೆ. ಅದಕ್ಕೆ ನಾನು ಅವಳನ್ನು ಲೈಫಲ್ಲಿ ನೆನಪಿಡಬೇಕಂತೇಳಿ ನೆನಪಿಡುವ ಒಂದು ಉದ್ದೇಶದಿಂದ
ಅವಳನ್ನು ಅಮರ ಮಾಡಬೇಕಂತ ಎಲ್ಲರ ಹತ್ರ ಅವಳ ಆರ್ಗನ್ಸ್ ರಿಸೀವರ್ ಇರಬೇಕಂತೇಳಿ ನಾನು ಆರ್ಗನ್ ಡೊನೇಟ್ ಮಾಡಿ ಅವಳನ್ನು ಅಮರ ಮಾಡಿಸಲಿಕ್ಕೆ ನಾನು ನನ್ನ ಒಂದು ನಿರ್ಣಯ ತಗೊಂಡು ನಾನು ನಿಮಗೆಲ್ಲರಿಗೂ ಸಹ ಹೇಳ್ತಾ ಇದ್ದೇನೆ. ಏನಂತ ಹೇಳಿದರೆ, ನೀವು ಒಂದು ಒಳ್ಳೆಯ ಕಾರ್ಯ ಮಾಡಿ ಕೆಲವರ ಜೀವವನ್ನು ಉಳಿಸ್ಬೋದು.